ತುಂಬ ತೊಂದರೆ ಆಗ್ತಿದೆ. ನಿನ್ನೆ ಒಬ್ಬರು ಕುರಿ ಹೊಡ್ಕೊಂಡು ಹೋಗೋರು ಕೊಚ್ಕೊಂಡೇ ಹೋದ್ರು. ಅದರಿಂದ ಒಂದು ಸೇತುವೆ ಅರ್ಜೆಂಟಾಗಿ ಒಂದು ವ್ಯವಸ್ಥೆ ಮಾಡಿಕೊಡಿ. ತಿಪಟೂರು ಧಾರ್ಮಿಕ ನಾಡು ಎಂದು ಹೆಸರಾಗಿರುವ ಹಲ್ಕುರ್ಕಿ ಕೆರೆ ಕೋಡಿ ಹೊಡೆದ ಪರಿಣಾಮ ಕಂಬಿಕಟ್ಟೆ, ಯರಪಟ್ಟೆ, ಅಮ್ಮನಹಾಳು, ಶೆಟ್ಟಿಕೆರೆ, ದೊಡ್ಡಿಕೆರೆ, ಮಾಕುವಳ್ಳಿ ಕಡೆಗೆ ಹೋಗುವ ರೈತರು ಮತ್ತು ಸಾರ್ವಜನಿಕರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ. ಬಹುತೇಕ ಜನರು ತೋಟದ ಮನೆಗಳಲ್ಲಿ ವಾಸಿಸುವ ಕಾರಣ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆಯ ವೇಳೆಗೆ ಹಾಲನ್ನು ಡೈರಿಗೆ ಹಾಕಲು ಇದೇ ಮಾರ್ಗವಾಗಿ ಕ್ರಮಿಸಬೇಕಾಗುತ್ತದೆ. ಆದರೆ ಈಗಿರುವ ಪರಿಸ್ಥಿತಿಯಲ್ಲಿ ಕೇವಲ 100 ಅಡಿ ದಾಟಲು ಸಾಧ್ಯವಿಲ್ಲದೆ 6 ರಿಂದ 7 ಕಿಲೋಮೀಟರ್ ಸುತ್ತುವರೆದು ಹಲ್ಕುರ್ಕಿಗೆ ಬರುವ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರು ಮತ್ತು ಸಾರ್ವಜನಿಕರು ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಸಂಚರಿಸಲು ಸುಸಜ್ಜಿತವಾದ ಸೇತುವೆ ನಿರ್ಮಾಣ ಮಾಡಬೇಕು ಎಂದು ಹಲ್ಕುರ್ಕೆ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ವರದಿ ಆನಂದ್, ತಿಪಟೂರು. ಇದು ಹಾಲ್ಕುರ್ಕೆ ಮುಖ್ಯ ರಸ್ತೆ, ದೊಡ್ಡಿಕಟ್ಟೆ, ಶೆಟ್ಟಿಕೆರೆ ಹೋಗೋಕ್ಕೆ ಮತ್ತು ಹೊಲ ತೋಟಗಳದು ಇದೇ ಮುಖ್ಯ ರಸ್ತೆ ಆಗಿರೋದ್ರಿಂದ ಇಲ್ಲಿ ಒಂದು ಸೇತುವೆ ಮಾಡಿಕೊಡ್ಬೇಕು. ಹಾಲಾಕರಿಗೆ ದನ ಕರು ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಿದೆ. ಮೇವು ತರೋಕ್ಕೆ ಪ್ರತಿಯೊಂದು ದಿನಕ್ಕೆ ನೀರು ಜಾಸ್ತಿ ಆಗ್ತಿರೋದ್ರಿಂದ ತುಂಬ ತೊಂದರೆ ಆಗ್ತಿದೆ. ನಿನ್ನೆ ಒಬ್ಬರು ಕುರಿ ಹೊಡ್ಕೊಂಡು ಹೋಗೋರು ಕೊಚ್ಕೊಂಡೇ ಹೋದರು. ಅದರಿಂದ ಒಂದು ಸೇತುವೆ ಅರ್ಜೆಂಟಾಗಿ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ಕಾರದವರು. ಹೋಗಿ ಕುರಿ ಅವಮ್ಮನ್ನು ಕೊಚ್ಚಿ ಬಂದು ನಾವು ಊರು ಜನವೆಲ್ಲ ಎಳ್ಕೊಂಡು ಅವಮ್ಮ ದುಡ್ಡು ಹೋಗಿತ್ತೆ ಅಂತೇಳಿ ಭಾರಿ ಇದು ಮಾಡ್ತಾಯಿದೆ. ಅದಕ್ಕೆ ಬಂದು ಶಾಸಕರಾದವ್ರು ನೋಡ್ಕೊಂಡು ತಮ್ಮ ಜಮೀನಿಗೆ ಹೋಗೋಕ್ಕೋಸ್ಕರವಾಗಿ ನಿಮ್ಮ ಜಮೀನನ್ನು ಸ್ವಲ್ಪ ಅಭಿವೃದ್ಧಿ ಆಗಿರೋದ್ರಿಂದ ನೀವು ಅದಕ್ಕೆ ಮನಸ್ಸು ಕೊಟ್ಟು ಸೇತುವೆಯನ್ನು ನಿರ್ಮಾಣ ಮಾಡಬೇಕಾಗಿ ನಿಮ್ಮ ಜನಗಳಿಗೆ ಹಾಲು ತರೋಕ್ಕೆ, ತೋಟ ಮನೆಗಳಿಗೆ ಹೋಗೋಕ್ಕೆ ಎಲ್ಲ ತೊಂದರೆ ಆಗಿರೋದ್ರಿಂದ ದನ ಕರುಗಳಿಗೆ ಮೇವುಳ್ದಲೇ ಅಧ್ವಾನಾಗಿದೆ. ಕುಯ್ಯಕ್ಕೆ ಹೋಗೋಕ್ಕೂ ಜನಗಳು ಹೆದರ್ತಾ ಇದ್ದಾರೆ. ಯಾವ ರೀತಿ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದರಿಂದ ನೀವು ಬಂದು ದಯವಿಟ್ಟು ಇದೊಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.